ಸ್ವಚ್ಛ ಮಂಗಳೂರಿನ ಸ್ವಚ್ಛತೆ ಮರೀಚಿಕೆಯಾಗಿದ್ದು ಜವಾಬ್ದಾರಿಯುತ ಅಧಿಕಾರಿಗಳೇ ಬೇಜವಾಬ್ದಾರಿ ಮೆರೆಯುತ್ತಿದ್ದಾರೆ. ನಗರದ ಆರ್ಟಿಒ ಕಚೇರಿಯ ಸುತ್ತ ಪೊದೆ ಕಸವು ತುಂಬಿದ್ರೆ ಕಚೇರಿಯೊಳಗಿನ ಶೌಚಾಲಯ ಗಬ್ಬು ನಾರುತ್ತಿದೆ. ಸ್ಮಾರ್ಟ್ ಸಿಟಿಯ ಪ್ರಮುಖ ಕಚೇರಿಯೊಂದರ ಸ್ಥಿತಿಯೇ ಹೀಗಿದ್ರೆ ಸಾರ್ವಜನಿಕ ಸ್ಥಳಗಳ ಪಾಡೇನು ಎಂಬುದು ಯಕ್ಷ ಪ್ರಶ್ನೆ. ಸ್ವಚ್ಛ ಮಂಗಳೂರು ಎಂಬ ಕಲ್ಪನೆಯಲ್ಲಿ ಸ್ವಚ್ಛತೆಯ ಪಾಠ ಸಾರುತ್ತಿದ್ದ ಮಂಗಳೂರು ಮಹಾನಗರ ಪಾಲಿಕೆ ಇಂದು ತನ್ನ ಜವಾಬ್ದಾರಿಯನ್ನೇ ಮರೆತಂತಿದೆ. ಸರ್ಕಾರಿ ಕಚೇರಿಯನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಿಕೊಂಡು ಸಾರ್ವಜನಿಕರ ಸದ್ಬಳಕೆಗೆ ಅವಕಾಶವನ್ನ ನೀಡಬೇಕಿತ್ತು. ಆದರೆ ಮಂಗಳೂರಿನಲ್ಲಿ ಇದಕ್ಕೆ ತದ್ವಿರುದ್ಧ. ನಗರದ ಪ್ರಮುಖ ಕಚೇರಿಗಳಲ್ಲಿ ಒಂದಾಗಿರುವ ಆರ್ಟಿಒ ಕಚೇರಿ ಇಂದು ಅವ್ಯವಸ್ಥೆಯ ತಾಣವಾಗಿ ಬಿಟ್ಟಿದೆ. ಕಚೇರಿಯ ಹೊರಭಾಗದಲ್ಲಿ ಪೊದೆಗಳ ರಾಶಿ ತುಂಬಿ ನಗರಕ್ಕೆ ಕಳಂಕ ತರುತ್ತಿದೆ. ಅಲ್ಲದೆ ಅಲ್ಲಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ರಾಶಿ ಬಿದ್ದಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ. ಆರ್ಟಿಒ ಕಚೇರಿಯ ಒಳಭಾಗದಲ್ಲಿರುವ ಶೌಚಾಲಯವು ಅವ್ಯವಸ್ಥೆಯಿಂದ ಕೂಡಿದ್ದು ಗಬ್ಬು ನಾರುತ್ತಿದೆಂದು ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವರಿದ್ರು ಆರ್ಟಿಒ ಮಲ್ಲಿಕಾರ್ಜುನ್ ಅಂತ, ಅವರು ಬರುವಾಗ ಒಳ್ಳೆ ಡಿಸಿಪ್ಲಿನ್ ಇತ್ತು ಆಯ್ತಾ. ಅವರು ಹೋದ ನಂತರ ಪುನಃ ಈಗ ಅವ್ಯವಹಾರನೇ ಅಲ್ಲಿ. ಅವರು ಇರುವಾಗ ಒಂದು ಕರೆಕ್ಟ್ ಆಗಿ ಆರ್ಟಿಒ ಅಂತ ಹೇಳಿದ್ರೆ ಆ ಥರ ನಾನು ಏನೆಲ್ಲ ಹೇಳಿದ್ದೇನೆ, ಟೆಸ್ಟ್ ಆ್ಯಡ್ ಆಗಲಿ, ಅಲ್ಲಿ ಕುತ್ಕೊಳ್ಳಿಕ್ಕೆ ಚೇರ್ ಇಲ್ಲ, ಒಂದು ಮಾಡಿಲ್ಲ, ಬಿಸಿಲಲ್ಲಿ ಫೇಂಟ್ ಆಗ್ತಾರೆ ಕೆಲವು ಜನಗಳಂತ ಹೇಳಿ. ಈಗ ಯಾವುದೂ ಇಲ್ಲ ಅಲ್ಲಿ. ಕಸದ ರಾಶಿ ನೋಡಿ, ಅಲ್ಲಿ ಆರ್ಟಿಒ ನೋಡಿ, ಟಾಯ್ಲೆಟ್ ನೋಡಿ, ವಾಸನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇವ ಒಂದು ಇಂಜಿನಿಯರ್ ಕಲ್ತ ಆರ್ಟಿಒನ ಇವನಿಗೆ ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ವ? ಸ್ಟಂಟ್ ಒಳಗೆ ಯಾರಿಗೆ ಬರಬಾರ್ದು, ಇದು ಪಬ್ಲಿಕ್ ಆಫೀಸ್ ಅಲ್ವಾ, ಇದು ಒಳಗೆ ಬರಬಾರ್ದು ಅಂತ ಹೇಳಿದ್ರೆ ಏನು ಇವನ ಅಪ್ಪನ ಮನೆದ ಆಸ್ತಿ ಇವೊಂದು. ಸರ್ಕಾರಿ ಕಚೇರಿಗಳ ನಿರ್ವಹಣೆಗೆಂದೇ ಸರ್ಕಾರ ಒಂದಷ್ಟು ಜನರ ತೆರಿಗೆ ಹಣದ ಅನುದಾನವನ್ನ ನೀಡುತ್ತದೆ. ಆದರೆ ಇಂತಹ ಅನುದಾನಗಳು ಎಲ್ಲಿ ಹೋಗಿ ಸೇರುತ್ತದೆ ಎಂದು ಗೊತ್ತಿಲ್ಲ. ಆರ್ಟಿಒ ಕಚೇರಿಗೆ ಸಂಬಂಧಪಟ್ಟ ನೋ ಪಾರ್ಕಿಂಗ್ ಸೂಚನಾ ಫಲಕವು ಗತಿಯಿಲ್ಲದೆ ಬಿದ್ದುಕೊಂಡಿದ್ರೆ ದಿಕ್ಕು ದೆಸೆಯಿಲ್ಲದೆ ಪಾರ್ಕಿಂಗ್ ಮಾಡಲಾಗುತ್ತಿದೆ. ಮಂಗಳೂರು ನಗರ ಭಾಗದಲ್ಲಿ ಡೆಂಗ್ಯೂನಂತಹ ಮಾರಕ ಸಾಂಕ್ರಾಮಿಕ ಕಾಯಿಲೆಗಳು ಜನರ ಪ್ರಾಣ ಹಿಂಡುವಾಗ ಜನರಿಗೆ ಜಾಗೃತಿ ಮೂಡಿಸಿದ ಮನಪ ತನ್ನದೇ ಜವಾಬ್ದಾರಿಯನ್ನ ಮರೆತಿತ್ತು. ದೀಪದ ಅಡಿಯಲ್ಲಿ ಕತ್ತಲೆ ಎಂಬಂತೆ ತನ್ನ ಅಧೀನದ ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸಲು ವಿಫಲವಾಗಿತ್ತೇ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಸ್ವಚ್ಛ ಮಂಗಳೂರು ಎಂಬ ಕಲ್ಪನೆಗೆ ಕಳಂಕವಾಗಿರುವ ಮಂಗಳೂರಿನ ಆರ್ಟಿಒ ಕಚೇರಿಯ ನಿರ್ವಹಣೆ ಆದಷ್ಟು ಶೀಘ್ರವಾಗಿ ಆಗಬೇಕಿದೆ. ಅತ್ಯಂತ ದುಸ್ಥಿತಿಯಲ್ಲಿರುವ ಆರ್ಟಿಒ ಕಚೇರಿಯನ್ನ ಸಾರ್ವಜನಿಕರ ಆಕರ್ಷಣೀಯ ಕೇಂದ್ರವಾಗಿ ಮಾರ್ಪಡಿಸಿ ನಾಗರಿಕರಿಗೆ ಉತ್ತಮ ಸೇವೆಯನ್ನ ಒದಗಿಸಬೇಕಾಗಿದೆ. ಜೀವನ್ ಮಂಗಳೂರು, ಡೈಚ್ ವರ್ಲ್ಡ್ 24/7.